ಅಪಹರಣ ನಡೆಸಿ ಚಿನ್ನದ ರೋಡೆ ಹಾಗೂ ಸುಪಾರಿ ನೀಡಿದ ಪ್ರಕರಣ ಸಂಬಂಧ ಒಟ್ಟು 11 ಆರೋಪಿಗಳನ್ನು ಮಂಗಳೂರು ಸಿಸಿಬಿ ಪೊಲೀಸರು ಹಾಗೂ ಮೂಡುಬಿದ್ರೆ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಬಂಧಿಸಲಾಗಿದೆ. ಮುಂಬೈನ ರೆಹಮಾನ್ ಶೇಖ್ ಮೂಡುಬಿದ್ರೆಯ ವಕಾರ್ ಯೂನುಸ್ಗೆ ನೀಡಿದ್ದ ಚಿನ್ನ ಹಾಗೂ ಬೆಂಗಳೂರಿನ ಸಂಬಂಧಿ ಹೈದರಾಲಿಗೆ ಕೊಡುವಂತೆ ನೀಡಿದ್ದ ಚಿನ್ನ 440 ಗ್ರಾಂ ಅನ್ನು ಪಡೆದುಕೊಂಡು ಮೂಡುಬಿದ್ರೆಗೆ ಬಂದಿದ್ದ ವಕಾರ್ ಯೂನುಸ್ ಚಿನ್ನ ಇರುವ ಮಾಹಿತಿ ತಿಳಿದು ಮೂಡುಬಿದ್ರೆಯಿಂದ ವಕಾರ್ ಯೂನುಸ್ನ ಅಪಹರಣ ನಡೆಸಿದ ವಕಾರ್ನ ಸ್ನೇಹಿತರು ಮಹಜ್ ಉಪ್ಪಳದ ಅದಿಲ್ ಇತರರಿಂದ ವಕಾರ್ನ ಅಪಹರಣ ಮಾಡಲಾಗಿತ್ತು. ನಂತರದಲ್ಲಿ ಚಿನ್ನವನ್ನು ಕಳವುಗೈದ ಆರೋಪಿಗಳನ್ನು ಇದೀಗ ಬಂಧಿಸಲಾಗಿದೆ.